ಮೋಹನ್ ಲಾಲ್ ಮೂಲತಃ ಒಬ್ಬ ಕಸಾಯಿಯಾಗಿದ್ದ, ಅಂದರೆ ಕುರಿ ಮಾಂಸವನ್ನು ವ್ಯಾಪಾರ ಮಾಡುವ ವ್ಯಕ್ತಿ. ಆದರೆ ಮದುವೆಯಾದ ನಂತರ ಮೋಹನ್ ಲಾಲ್ನ ವ್ಯಾಪಾರ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಬರುತ್ತಿತ್ತು. ಮನೆಯಲ್ಲಿ ಇಬ್ಬರು ಮಕ್ಕಳನ್ನು ಸಾಕುವುದು, ಹೆಂಡತಿಯನ್ನ, ಕುಟುಂಬವನ್ನ, ತಂದೆ ತಾಯಿಯನ್ನ ಸಾಕುವುದು ಅವನಿಗೆ ಕಷ್ಟವಾಗುತ್ತಾ ಬಂದಿತ್ತು. ಒಮ್ಮೊಮ್ಮೆ ತಾನು ತಂದಂತಹ ಕುರಿ ಕತ್ತರಿಸಿದಾಗ 2-3 ದಿವಸಗಳಾದರೂ ಅದು ಮಾರಾಟವೇ ಆಗುತ್ತಿರಲಿಲ್ಲ. ಹೀಗಾಗಿ ವ್ಯಾಪಾರದಲ್ಲಿ ಬಹಳ ನಷ್ಟವನ್ನು ಅನುಭವಿಸಿದ್ದ. ಕೆಲವೊಮ್ಮೆ ಈ ಇಬ್ಬರು ಗಂಡ ಹೆಂಡತಿಯರು ತಂದೆ ತಾಯಿಗಳಿಗೆ ಊಟ ಬಡಿಸಿ, ಮಕ್ಕಳಿಗೆ ಊಟ ತಿನ್ನಿಸಿ, ತಾವು ನೀರು ಕುಡಿದು ಮಲಗುವಂತಹ ಪರಿಸ್ಥಿತಿ ಬಂದಿತ್ತು. ಬೇರೆ ಏನಾದರೂ ಕೆಲಸ ಮಾಡಬೇಕೆಂದ್ರೆ ಅವನಿಗೆ ಯಾರೂ ಕೂಡ ಕೆಲಸವನ್ನು ಕೊಡುತ್ತಿರಲಿಲ್ಲ. ಕಾರಣ ಆ ಊರಿನಲ್ಲಿ ಇವನನ್ನ ತುಚ್ಛವಾಗಿ ನೋಡುತ್ತಿದ್ದರು. ಯಾಕಂದ್ರೆ ಇವನೊಬ್ಬ ಹೇಳಿ ಕೇಳಿ ಕಸಾಯಿಯಾಗಿದ್ದ. ಕೆಲವೊಂದು ಮನೆಯಲ್ಲಿ ಹಾಗೂ ಅಂಗಡಿಗಳಲ್ಲಿ ಇವನನ್ನ ದೂರದಿಂದಲೇ ವ್ಯವಹಾರ ಮಾಡುತ್ತಿದ್ದರು. ಮೋಹನ್ ಲಾಲ್ಗೆ ಸಮಾಜದಲ್ಲಿ ತನಗೆ ಸಿಗುತ್ತಿದ್ದ ಮರ್ಯಾದೆ ಹಾಗೂ ತನ್ನನ್ನು ಸಮಾಜ ಹಾಗೂ ತನ್ನ ಹಳ್ಳಿ ನೋಡುತ್ತಿದ್ದ ದೃಷ್ಟಿ ನೋಡಿ ತುಂಬಾನೇ ಬೇಜಾರಾಗುತ್ತಿತ್ತು. ಒಮ್ಮೆ ಅಂತೂ ಜೀವನದಲ್ಲಿ ಅತಿ ಬೇಜಾರು ತರುವಂತಹ ಘಟನೆ ನಡೆದು ಹೋಗುತ್ತದೆ. ಅದೇನೆಂದ್ರೆ, ಸಾಲ ಮಾಡಿ ಕುರಿ ಒಂದನ್ನ ತಂದು ಅದನ್ನ ಮಾರಿ ವಾಪಸ್ಸು ಸಾಲ ತೀರಿಸಬೇಕಾಗಿತ್ತು. ಆದ್ರೆ ಹಬ್ಬ ಹರಿದಿನಗಳು ಇದ್ದ ಕಾರಣ ತಾನು ಕತ್ತರಿಸಿದ ಆ ಕುರಿ ಮಾರಾಟವೇ ಆಗಲಿಲ್ಲ. ಅಂದ್ರೆ ಮಾಂಸ ಮಾರಾಟವೇ ಆಗಲಿಲ್ಲ. ಸಾಲಗಾರರು ಅಂಗಡಿಯ ಮುಂದೆ ಬಂದು ಅವನಿಗೆ ಹೊಡೆಯುವ ಹಾಗೂ ಕೊಲ್ಲುವ ಧಮಕಿಯನ್ನ ಕೊಟ್ಟು ಹೋಗುತ್ತಿದ್ದರು. ಇದರಿಂದ ಬೇಜಾರುಗೊಂಡ ಮೋಹನ್ ಲಾಲ್ ಅಂದು ಸಂಜೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿಬಿಡುತ್ತಾನೆ. ಹಳ್ಳಿಯಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದ್ದಂತಹ ಒಂದು ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಅವನ ಮನಸ್ಸಿನಲ್ಲಿ ಬರುತ್ತದೆ. ಇದೇ ಕಾರಣ ಸಾಯಂಕಾಲ 4:30 ಸುಮಾರಿಗೆ ಅಂಗಡಿಯನ್ನ ಬಂದ್ ಮಾಡಿ ಆ ಊರಿನ ಹೊರಗೆ ಇರುವಂತಹ ಬಾವಿಗೆ ಹೋಗಲು ನಿರ್ಧಾರ ಮಾಡುತ್ತಾನೆ. ಹೋಗುವ ದಾರಿ ಮೋಹನ್ ಲಾಲ್ಗೆ ಹಲವು ವಿಷಯಗಳು ತಲೆಯಲ್ಲಿ ಓಡುತ್ತಾ ಇದ್ದವು. ಒಂದು ಕಡೆ ಮಕ್ಕಳು, ಒಂದು ಕಡೆ ಹೆಂಡತಿ ಹಾಗೂ ವೃದ್ಧ ತಂದೆ ತಾಯಿಗಳು. ಆತ್ಮಹತ್ಯೆ ಮಾಡಿಕೊಳ್ಳಬೇಕೋ ಇಲ್ಲವೋ ಎನ್ನುವ ಹಲವಾರು ಯೋಚನೆಗಳು ಅವನ ತಲೆಯಲ್ಲಿ ಓಡುತ್ತಿದ್ದವು. ಇನ್ನೇನು ಆ ಭಯಾನಕ ಬಾವಿ 10 ಮೀಟರ್ ದೂರದಲ್ಲಿದ್ದಾಗ ಮೋಹನ್ ಲಾಲ್ನ ಕಾಲಿಗೆ ಒಂದು ಕಲ್ಲು ತಾಗುತ್ತದೆ. ಸ್ವಲ್ಪ ಮಟ್ಟಿಗೆ ನೋವಾಗುತ್ತದೆ. ತನ್ನ ಕಾಲಿಗೆ ಏನು ಆಯಿತು ಎಂದು ಕೆಳಗೆ ಬಗ್ಗೆ ನೋಡಿದಾಗ ಒಂದು ಕಪ್ಪು ಕಲ್ಲು ಅವನಿಗೆ ಕಾಣುತ್ತದೆ. ಆ ಕಪ್ಪು ಕಲ್ಲನ್ನು ನೋಡಿದ ಮೋಹನ್ ಲಾಲ್ ಕೈಗೆ ಎತ್ತುಕೊಂಡು ಇಂತಹ ಕಲ್ಲನ್ನು ತಾನು ಯಾವತ್ತೂ ನೋಡಿರಲಿಲ್ಲ ಎಂದು ಅನಿಸುತ್ತದೆ. ದುಂಡೆಗೆ ಇದ್ದಂತಹ ಈ ಹೊಳೆಯುವ ಕಲ್ಲನ್ನು ಕೈಗೆತ್ತುಕೊಂಡು ಬಾವಿಯ ಹತ್ತಿರ ಹೋಗುತ್ತಾನೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ತಾನು ಬಾವಿಯ ಹತ್ತಿರ ಯಾಕೆ ಬಂದಿದ್ದೆ ಅನ್ನೋದೇ ಗೊತ್ತಾಗೋದಿಲ್ಲ. ವಿಚಿತ್ರ ಏನೆಂದರೆ, ಮೋಹನ್ ಲಾಲ್ ಆತ್ಮಹತ್ಯೆ ಮಾಡಿಕೊಳ್ಳಲು ಬಂದ ವಿಷಯವನ್ನೇ ಮರೆತು ಬಿಟ್ಟಿದ್ದ. ಆದರೆ ಸ್ವಲ್ಪ ಮುಂದೆ ಹೋಗಿದ್ದರೆ ಆ ಬಾವಿಯಲ್ಲಿ ಬಿದ್ದು ತಾನು ಸತ್ತು ಹೋಗುತ್ತಿದ್ದೆ ಎಂದು ಅವನಿಗೆ ಅನಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಅವನಿಗೆ ತನ್ನ ಅಂಗಡಿಯ ನೆನಪು ಬರುತ್ತದೆ. ಯಾಕೆ ತಾನು ಅಂಗಡಿಯನ್ನು ಬಿಟ್ಟು ಬಂದೆ ಅಂತ ಅನಿಸುತ್ತದೆ. ಹೆಂಡತಿ ಮಕ್ಕಳ ಯೋಚನೆ ಆಗುತ್ತದೆ. ತಂದೆ ತಾಯಿಯ ಬಗ್ಗೆ ಯೋಚನೆ ಮಾಡುತ್ತಾನೆ. ಕೈಯಲ್ಲಿದ್ದ ಕಲ್ಲನ್ನು ನೋಡಿ ತಾನು ಆತ್ಮಹತ್ಯೆಗೆ ಬಂದಿದ್ದ ವಿಷಯವನ್ನೇ ಮರೆತು ಬಿಡುತ್ತಾನೆ. ಈ ಕಲ್ಲು ನೋಡಲು ತುಂಬಾನೇ ಚೆನ್ನಾಗಿದೆ. ತನ್ನ ಹತ್ತಿರ ಅರ್ಧ ಕೆಜಿ ತೂಕುವ ಕಲ್ಲೇ ಇರಲಿಲ್ಲ. ಇದು ಅರ್ಧ ಕೆಜಿ ತೂಕುವಷ್ಟು ಇರಬಹುದೆಂದು, ಇದನ್ನೇ ತನ್ನ ಮಾಂಸವನ್ನು ತೂಕಲು ಬಳಸಬಹುದೆಂದು ನಿರ್ಧಾರ ಮಾಡಿ ಅಂಗಡಿಗೆ ವಾಪಸ್ಸು ಆಗಲು ಬಯಸುತ್ತಾನೆ. ನಿಜ ಹೇಳಬೇಕೆಂದ್ರೆ ಕ್ಷಣಾರ್ಧದಲ್ಲಿ ಮೋಹನ್ ಲಾಲ್ನ ಆಚಾರ ವಿಚಾರ ಜೀವನವೇ ಬದಲಾಗಿತ್ತು. ಆದರೆ ಮೋಹನ್ ಲಾಲ್ಗೆ ಈ ವಿಷಯನೇ ಗೊತ್ತಿರಲಿಲ್ಲ. ವಾಪಸ್ಸು ತನ್ನ ಅಂಗಡಿಗೆ ಬಂದು ಅಂಗಡಿಯನ್ನು ತೆಗೆದು ಆ ಕಲ್ಲನ್ನ ತಕ್ಕಡಿಯ ಮೇಲೆ ಇಡುತ್ತಾನೆ. ಬೆಳಗ್ಗೆಯಿಂದ ಅರ್ಧ ಕತ್ತರಿಸಿದ ಕುರಿಯ ಮಾಂಸ ಹಾಗೆ ಇತ್ತು. ಅಂದು ಸಾಯಂಕಾಲ ಸಮಯ 6:45 ಮಾಂಸವನ್ನು ಖರೀದಿಸಲು ಒಬ್ಬೊಬ್ಬರೇ ಅಂಗಡಿಗೆ ಬರಲು ಪ್ರಾರಂಭಿಸಿದರು. ಕೇವಲ ಅರ್ಧ ಗಂಟೆಯಲ್ಲಿಯೇ ಉಳಿದ ಕತ್ತರಿಸಿದ ಮಾಂಸ ವ್ಯಾಪಾರವಾಗಿ ಹೋಗಿತ್ತು. ಇನ್ನೊಂದು ವಿಶೇಷ ಏನೆಂದರೆ, ಹೆಚ್ಚಾಗಿ ಎಲ್ಲರೂ ಅರ್ಧ ಕೆಜಿ ಮಾಂಸವನ್ನೇ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದರು. ಮೋಹನ್ ಲಾಲ್ಗೆ ವಿಚಿತ್ರ ಅನಿಸುತ್ತದೆ. ಈ ಹಿಂದೆ ಸಾಯಂಕಾಲ ಸಮಯದಲ್ಲಿ ಇಷ್ಟು ಬೇಗ ಮಾಂಸ ವ್ಯಾಪಾರವಾಗಿದ್ದು ಅವನಿಗೆ ನೆನಪೇ ಇರಲಿಲ್ಲ. ಮರುದಿನ ಎಂದಿನಂತೆ ಮೋಹನ್ ಲಾಲ್ ಒಂದು ಚಿಕ್ಕ ಕುರಿಯನ್ನ ಕತ್ತರಿಸಿ ಮಾಂಸವನ್ನ ಮಾರಾಟ ಮಾಡಲು ಬೆಳಿಗ್ಗೆ ತನ್ನ ಅಂಗಡಿಯನ್ನ 9 ಗಂಟೆ ಸುಮಾರಿಗೆ ತೆಗೆಯುತ್ತಾನೆ. ವಿಚಿತ್ರ ಏನಂದ್ರೆ, ಅವನು ಅಂಗಡಿ ತೆಗೆಯುವ ಮೊದಲೇ ಗಿರಾಕಿಗಳು ಬಂದು ಅವನ ಅಂಗಡಿಯ ಮುಂದೆ ನಿಂತಿದ್ದರು. ಅಂಗಡಿ ತೆಗೆದು 3/4 ಗಂಟೆಯಲ್ಲಿ ಅಂದು ಕತ್ತರಿಸಿದ ಕುರಿಯ ಮಾಂಸ ಮಾರಾಟವಾಗಿ ಹೋಗಿತ್ತು. ನಿಜಕ್ಕೂ ಮೋಹನ್ ಲಾಲ್ಗೆ ಇದು ಆಶ್ಚರ್ಯವೆನಿಸುತ್ತದೆ. ಎಷ್ಟೋ ಗಿರಾಕಿಗಳು ಅಂದು ಮಾಂಸಕ್ಕಾಗಿ ಮೋಹನ್ ಲಾಲ್ನ ಅಂಗಡಿಗೆ ಬಂದು ವಾಪಸ್ಸು ಕೂಡ ಹೋಗಿದ್ದರು.
ಮೋಹನ್ ಲಾಲ್ ಯಾವಾಗಲೂ ಹಿಂದೆ ದಿನಕ್ಕೆ ಒಂದು ಕುರಿ ಕತ್ತರಿಸಿದರೆ ಅದು ಮಾರಾಟವಾಗಲು 2 ದಿನವೇ ಬೇಕಾಗುತ್ತಿತ್ತು. ಆದರೆ ಇಂದು ಕೇವಲ 3/4 ಗಂಟೆಯಲ್ಲಿಯೇ ಎಲ್ಲವೂ ಮಾರಾಟವಾಗಿರುವುದು ಕಂಡು ಅವನಿಗೆ ಆಶ್ಚರ್ಯ ಜೊತೆಗೆ ವಿಚಿತ್ರ ಅನಿಸುತ್ತದೆ. ಮಾಂಸದ ಬೇಡಿಕೆಯನ್ನು ಕಂಡು ಮರುದಿನ ಮೋಹನ್ ಲಾಲ್ 2 ಕುರಿಗಳನ್ನ ಕತ್ತರಿಸುತ್ತಾನೆ. ಹಾಗೂ ಅವನ ವಿಚಿತ್ರಕ್ಕೆ ಆ 2 ಕುರಿಗಳ ಮಾಂಸ ಅಂಗಡಿ ತೆಗೆದ 1 ಗಂಟೆಯಲ್ಲಿ ವ್ಯಾಪಾರವಾಗಿ ಹೋಗಿತ್ತು. ವಿಶೇಷವೇನೆಂದರೆ ಅವನಿಗೆ ಮಾಂಸವನ್ನು ತೂಗಲು ಕೂಡ ಸಮಯವಿರಲಿಲ್ಲ. ಕಾರಣ ಹೆಚ್ಚಾಗಿ ಎಲ್ಲರೂ ಅರ್ಧ ಕೆಜಿ ಮಾಂಸವನ್ನೇ ಒಯ್ಯುತ್ತಿದ್ದರು. ಇದು ನಿಜಕ್ಕೂ ಮೋಹನ್ ಲಾಲ್ಗೆ ವಿಚಿತ್ರವೆನಿಸುತ್ತದೆ. ಹೀಗೆ ದಿನಗಳು ಕಳೆಯುತ್ತವೆ, ವಾರಗಳು ಕಳೆಯುತ್ತವೆ, ತಿಂಗಳುಗಳು ಕಳೆಯುತ್ತವೆ. ಮೋಹನ್ ಲಾಲ್ನ ವ್ಯಾಪಾರ ಭರ್ಜರಿಯಾಗಿ ನಡೆಯಲು ಪ್ರಾರಂಭಿಸುತ್ತದೆ. ತಾನು ಮಾಡಿದ್ದ ಸಾಲವನ್ನೆಲ್ಲ ತೀರಿಸುತ್ತಾನೆ. ಮನೆಯಲ್ಲಿ ಒಳ್ಳೆಯ ತಿನಿಸುಗಳನ್ನ, ಬಟ್ಟೆಗಳನ್ನ ಮಕ್ಕಳಿಗೆ ತಂದು ಹಂಚುತ್ತಾನೆ. ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರು. ಅಂಗಡಿಯಲ್ಲಿ ವ್ಯಾಪಾರ ಕೂಡ ಭರ್ಜರಿಯಾಗಿ ನಡೆಯುತ್ತಿತ್ತು. ಅದು ಒಂದು ದಿನ ಪಕ್ಕದ ಅಂಗಡಿಯ ಇರ್ಫಾನ್ ತನ್ನ ಹತ್ತಿರ ಅರ್ಧ ಕೆಜಿಯ ತೂಕದ ಕಲ್ಲು ಯಾರೋ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಮೋಹನ್ ಲಾಲ್ ಬಳಿ ಬಂದು ಅಲ್ಲಿದ್ದ ಅರ್ಧ ಕೆಜಿ ಕಲ್ಲನ್ನ, ಅಂದ್ರೆ ಮೋಹನ್ ಲಾಲ್ಗೆ ಸಿಕ್ಕ ಆ ಹೊಳೆಯುವ ಕಲ್ಲನ್ನ ಅವನಿಂದ ತೆಗೆದುಕೊಂಡು ಹೋಗುತ್ತಾನೆ. ವಿಚಿತ್ರ ಏನೆಂದ್ರೆ ಆ ಕಲ್ಲನ್ನು ಕೊಟ್ಟ ಮೇಲೆ ಆ ದಿನ ಸಾಯಂಕಾಲ ಮೋಹನ್ ಲಾಲ್ ಅಂಗಡಿಗೆ ಯಾರು ಕೂಡ ವ್ಯಾಪಾರಕ್ಕೆ ಬರುವುದೇ ಇಲ್ಲ. ತಾನು ಕತ್ತರಿಸಿದ ಕುರಿಯ ಮಾಂಸ ಅಂದು ಹಾಗೆ ಉಳಿಯುತ್ತದೆ. ಮರುದಿನ ಹೋಗಿ ತಾನು ಕೊಟ್ಟ ಕಲ್ಲನ್ನ ವಾಪಸ್ಸು ತರಬೇಕೆಂದು ಇರ್ಫಾನನ ಮಾಂಸದ ಅಂಗಡಿಗೆ ಹೋದಾಗ ಅಂದು ಇರ್ಫಾನ್ ಊರಲ್ಲೇ ಇರಲಿಲ್ಲ. ಅಂಗಡಿ ಕೂಡ ಬಂದಾಗಿತ್ತು. ವಾಪಸ್ಸು ಅಂಗಡಿಗೆ ಬಂದಾಗ ಮೋಹನ್ ಲಾಲ್ಗೆ ಏನೋ ವಿಚಿತ್ರ ಅನಿಸುತ್ತದೆ. ಅಂದು ಅವನಿಗೆ ವ್ಯಾಪಾರವೇ ಇರಲಿಲ್ಲ. ಮರುದಿನ ಮತ್ತೆ ಮೋಹನ್ ಲಾಲ್ ಇರ್ಫಾನ್ ಅಂಗಡಿಗೆ ಹೋಗಿ ಕಲ್ಲನ್ನು ತೆಗೆದುಕೊಂಡು ತನ್ನ ಅಂಗಡಿಗೆ ಬಂದು ವ್ಯಾಪಾರವನ್ನ ಪ್ರಾರಂಭಿಸುತ್ತಾನೆ. ಮತ್ತೆ ಮೊದಲಿನ ಹಾಗೆ ಅವನ ವ್ಯಾಪಾರ ನಡೆಯಲು ಪ್ರಾರಂಭವಾಗುತ್ತದೆ. ಆಗ ಅವನಿಗೆ ಆ ಕಲ್ಲಿನ ಮೇಲೆ ಯಾಕೋ ಅನುಮಾನ ಬರುತ್ತದೆ. ಈ ಕಲ್ಲಿನಲ್ಲಿ ನಿಜಕ್ಕೂ ಏನೋ ಚಮತ್ಕಾರವಿದೆ. ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ಪವಾಡದ ಕಲ್ಲು ಎಂದು ಆಗ ಅವನಿಗೆ ಅನಿಸುತ್ತದೆ. ಹೀಗೆ ದಿನಗಳು ಕಳೆಯುತ್ತವೆ. ಮುಂದೆ 1 ವರ್ಷದಲ್ಲಿ ಮೋಹನ್ ಲಾಲ್ ಲಕ್ಷಗಟ್ಟಲೆ ದುಡ್ಡನ್ನ ಮಾಡುತ್ತಾನೆ, ಶ್ರೀಮಂತನಾಗುತ್ತಾನೆ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಹೆಂಡತಿಗೆ ಒಡವೆ ಕೂಡ ಮಾಡಿಸುತ್ತಾನೆ. ಹಾಗೂ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಟುತ್ತಾನೆ. ಹೀಗಿರುವಾಗ ತನ್ನ ಅಂಗಡಿಯನ್ನು ವಿಸ್ತಾರ ಮಾಡಬೇಕೆಂದು ಒಂದು ದೊಡ್ಡ ಅಂಗಡಿಯನ್ನು ಖರೀದಿ ಕೂಡ ಮಾಡುತ್ತಾನೆ. ಈ ಅಂಗಡಿಯ ಪೂಜೆಗಾಗಿ ಒಬ್ಬ ಪೂಜಾರಿಯನ್ನು ಕರೆಸುತ್ತಾನೆ. ತಕ್ಕಡಿಯಲ್ಲಿರುವ ಕಲ್ಲನ್ನು ನೋಡಿದಂತಹ ಪೂಜಾರಿ ದಿಗ್ಭ್ರಾಂತನಾಗುತ್ತಾನೆ. ಈ ಕಲ್ಲನ್ನ ಯಾರು ಇಲ್ಲಿ ಇಟ್ಟಿದ್ದಾರೆ? ಯಾಕೆ ಇಲ್ಲಿ ಇಟ್ಟಿದ್ದಾರೆ? ಯಾಕೆ ಮಾಂಸವನ್ನ ತೂಗುವುದಕ್ಕೆ ಇದನ್ನ ಬಳಸುತ್ತಿದ್ದೀರಾ ಎಂದು ಕೇಳಿದಾಗ ಆಗ ಮೋಹನ್ ಲಾಲ್ ಇದು ತನಗೆ ದಾರಿಯಲ್ಲಿ ಸಿಕ್ಕ ಕಲ್ಲು, ಅದನ್ನೇ ಇಂದಿಗೂ ಬಳಸುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಆಗ ಪೂಜಾರಿ ಆ ಕಲ್ಲಿನ ಬಗ್ಗೆ ಮೋಹನ್ ಲಾಲ್ಗೆ ಹೇಳುತ್ತಾನೆ. ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ವಿಷ್ಣು ನೆಲೆಸಿರುವಂತಹ ಸಾಲಿಗ್ರಾಮದ ಕಲ್ಲು ಎಂದು ಮೋಹನ್ ಲಾಲ್ಗೆ ತಿಳಿ ಹೇಳುತ್ತಾನೆ. ಇದನ್ನ ಈ ರೀತಿ ಮಾಂಸವನ್ನು ತೂಗಲು ಬಳಸಿದರೆ ಇದು ಅಶುದ್ಧವಾಗುತ್ತದೆ. ಇದು ವಿಷ್ಣುವಿಗೆ ಮಾಡುವಂತಹ ಅಪಮಾನವಾಗಿದೆ. ಆದ್ದರಿಂದ ಇದನ್ನ ಮನೆಯಲ್ಲಿ ಇಟ್ಟು ಅಥವಾ ಒಂದು ದೇವಸ್ಥಾನವನ್ನ ಕಟ್ಟಿ ಅದನ್ನ ಪೂಜೆ ಮಾಡಿದರೆ ನಿನಗೆ ಇನ್ನೂ ಒಳ್ಳೆಯದಾಗುತ್ತದೆ ಎಂದು ಆ ಪೂಜಾರಿ ಹೇಳಿ ಹೋಗುತ್ತಾನೆ. ಪೂಜಾರಿ ಹೇಳಿದ ಮಾತನ್ನು ಕೇಳಿದ ಮೋಹನ್ ಲಾಲ್ ನಿಜಕ್ಕೂ ಆಶ್ಚರ್ಯಚಕಿತನಾಗುತ್ತಾನೆ. ಇಷ್ಟು ದಿನ ತಾನು ಮಾಡಿದ್ದು ತಪ್ಪು. ಅದಕ್ಕಾಗಿ ಇನ್ನು ಮೇಲೆ ಈ ಕಲ್ಲನ್ನ ತಾನು ಬಳಸುವುದಿಲ್ಲ. ಬದಲಾಗಿ ಒಂದು ಚಿಕ್ಕ ದೇವಾಲಯವನ್ನ ಕಟ್ಟಿ ಆ ಕಲ್ಲನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಹೀಗೆ ಮುಂದೆ 6 ತಿಂಗಳಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿ ಆ ಕಲ್ಲನ್ನ, ಅಂದರೆ ವಿಷ್ಣುವಿನ ಆ ಸಾಲಿಗ್ರಾಮವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾನೆ. ಹೌದು ಸ್ನೇಹಿತರೆ, ಅದುವೇ ಬಿಹಾರ್ ರಾಜ್ಯದ ಬೇರ್ವಾನಿಯನ್ ಸಾದಿಯಾ ಹತ್ತಿರ ಇರುವ ವಿಷ್ಣು ಮಂದಿರ. ಈಗ ಇದು ನಿಜಕ್ಕೂ ಅಲ್ಲಿನ ಸುತ್ತಮುತ್ತಲಿನ ಸ್ಥಳೀಯರಿಗೆ ಅತ್ಯಂತ ಪ್ರಸಿದ್ಧವಾದ ವಿಷ್ಣುವಿನ ದೇವಾಲಯವಾಗಿದೆ. ಸ್ನೇಹಿತರೆ, ಮುಂದೆ ಮೋಹನ್ ಲಾಲ್ ಒಬ್ಬ ಶ್ರೀಮಂತನಾಗುತ್ತಾನೆ. ಈಗ ಆ ದೇವಾಲಯವನ್ನು ನಡೆಸಿಕೊಂಡು ಹೋಗುತ್ತಿರುವುದೇ ಈ ಮೋಹನ್ ಲಾಲ್ ಹಾಗೂ ಅವನ ಮಕ್ಕಳಾಗಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಆತ್ಮಹತ್ಯೆಗೆ ಹೋದಂತಹ ವ್ಯಕ್ತಿ ಈಗ ಏನಾಗಿದ್ದಾನೆ? ಈ ಒಂದು ಕಲ್ಲು ಅವನ ಜೀವನವನ್ನೇ ಬದಲಾಯಿಸಿದೆ ಅಂದ್ರೆ ನೀವು ನಿಜಕ್ಕೂ ಇದು ಕಲಿಯುಗದಲ್ಲಿ ನಡೆದ ಒಂದು ಪವಾಡವೇ ಅನ್ನಬಹುದು. ಇಂತಹ ಪವಾಡಗಳು, ಇಂತಹ ಚಮತ್ಕಾರಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುತ್ತಾನೆ ಇರುತ್ತವೆ. ಇದಕ್ಕೆಲ್ಲ ಕಾರಣ ಆ ವಿಷ್ಣು, ಆ ದೇವರು ಅನ್ನುವುದನ್ನ ಮಾತ್ರ ಮರೆಯಬಾರದು. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ವಿಷ್ಣು ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.